ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್ಸ್. ನನ್ನ ಹೆಸರು ಯಕ್ಷಿತಾ. ಹೇಗಿದ್ದೀರಾ? ಇವತ್ತು ಗುರುವಾರ, ಹಾಗಾಗಿ ತಲೆ ಸ್ನಾನ ಮಾಡಿದ್ದೀನಿ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಮ್ಮದು. ಇವತ್ತು ಅಮ್ಮ ಇದು ಉಪ್ಪಿಟ್ಟು ಮಾಡಿದ್ರು, ಸೊ ನನ್ನ ಫೇವ್ರೆಟ್ ಉಪ್ಪಿಟ್ಟು. ಸೊ ಅದೆಲ್ಲ ತಿಂದು ಈಗ ರೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ ಮೇಲೆ ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ಹಾಗಾಗಿ ಸ್ವಲ್ಪ ಟಯರ್ಡಾಗಿ ಕಾಣಿಸ್ತಾ ಇದ್ದೀನಿ. ಬ್ಲಾಗಲ್ಲಿ ನಾನು ಅಮ್ಮನ ಮನೇಲಿ ಏನೆಲ್ಲ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಿ ಇವತ್ತಿನ ವಿಡಿಯೋನ ಸ್ಟಾರ್ಟ್. ಇದು ಚಿನ್ಕುರ್ಲಿ ನೀರಲ್ಲಿ ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ಬಿಸಿ ನೀರು ಕೊಟ್ಟಿದ್ದೀನಿ, ಇನ್ನು ತಣ್ಣೀರು, ಮತ್ತೆ ಅವಳಿಗೆ ಏನಾದರೂ ಶೀತ ಆಗ್ಬೋದು ಅಂತ. ನನ್ನ ಮಗಳು ಇಷ್ಟು ಹೈಟ್ ಇಲ್ಲ, ಸ್ಟೂಲ್ ಇಟ್ಟಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಕೂತ್ಕೊಂಡಿದ್ದೀವಿ ಆ್ಯಂಡ್ ಇನ್ನು ಮಧ್ಯಾಹ್ನಕ್ಕೆ ಮೆನು ರೆಡಿ ಮಾಡಬೇಕು. ಒಂದು ಸೌತೆಕಾಯಿ ಇದೆ, ಸೊ ಇದು ಸೌತೆಕಾಯಿ ಸಾಂಬಾರು ಮಾಡಬೇಕು. ಹಾಗೆ ಹಲಸಂಡೆ ಉಂಟು, ಸೊ ಹಲಸಂಡೆದು ಪಲ್ಯ ಮಾಡಬೇಕು. ಮತ್ತು ಸ್ವಲ್ಪ ಉಪ್ಪಿನಕಾಯಿ ಆ್ಯಂಡ್ ಸ್ವಲ್ಪ ಮೊಸರು ಸಾಕಲ್ವ. ಹಾಗೆ ಹಲಸಂಡೆಯಲ್ಲಿ ಗಿಡದಲ್ಲಿದೆ, ಅದನ್ನ ಈಗ ಹೋಗಿ ಕೊಯ್ತೀನಿ. ಅದು ಸದ್ಯಕ್ಕೆ ಇಷ್ಟು ಕೆಲಸ ಇದೆ. ಸ್ವಲ್ಪ ಅಮ್ಮನಿಗೂ ಹೆಲ್ಪ್ ಆಗುತ್ತೆ ನಾನು ಮಾಡಿದ್ರೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೋಡ್ಬೇಕು ಎಷ್ಟಾಗುತ್ತೆ ಅಂತ. ಸ್ವಲ್ಪ ಟಯರ್ಡ್ ಆಗ್ತಾ ಇದೆ ನನಗೆ, ಮೊನ್ನೆ ಸ್ವಲ್ಪ ಇದು ಶೀತ ಎಲ್ಲ ಆಗಿ ಟಯರ್ಡ್ ಆಗ್ತಾಯಿದೆ, ಹಾಗಾಗಿ ನನಗೆ ಒಂಥರ ಮಾಡೋದಕ್ಕೆ ಲೇಜಿ ಫೀಲ್ ಆಗ್ತಾ ಇದೆ. ಸೊ ಸ್ಟಾರ್ಟ್ ಮಾಡೋಣ. 1:10 ಆಯಿತು. ಇದೇ ನಮ್ಮ ಅಲಸಂಡೆದು. ಇದರಲ್ಲಿ ತುಂಬ ಏನಾಗಲ್ಲ, ಬಟ್ ಇದನ್ನ ಡೈಲಿ ಕೊಯ್ತಾ ಇರಬೇಕು. ಸೊ ಡೈಲಿ ಕೊಯ್ದು ಈ ಥರ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಸೊ ವಾರಕ್ಕೊಂದ್ಸಲಿ ಏನಾದರೂ ಸಾಂಬಾರ ಪಲ್ಯನ ಏನಾದರೂ ಮಾಡ್ತೀವಿ. ಜಾಸ್ತಿ ನಾವು ಪಲ್ಯನೇ ಮಾಡೋದು. ಇಲ್ಲೊಂದಿದೆ, ಸೊ ಒಂದೊಂದೇ ಸ್ವಲ್ಪ ಸಿಗ್ಬೋದು ಅಷ್ಟೇ, ಬಟ್ ಸ್ವಲ್ಪ ಫ್ರಿಜ್ಜಲ್ಲಿದೆ. ಅದನ್ನೆಲ್ಲನೂ ಒಟ್ಟು ಮಾಡಿ ಇದಕ್ಕೊಂದು ಅಲಸಂಡೆ ಪಲ್ಯ ಮಾಡಬೇಕು. ಅಪ್ಪ ಎಲ್ಲಿ ನೋಡಿದ್ರೆ ಇರುವೇನೆ. ನನಗೀಗ ಒಂದು ತುಂಬ ಇರುವೆ ಹಚ್ಚಿತು. ಪಿಜಿನ ತರದ್ದು ಆ್ಯಂಡ್ ಅವಳಿಗೆ ಕೂಡ ಇರ್ಬೇಕು ಹಚ್ಚಿತಂತೆ.
ಜ್ಯೂಸ್ ಬೇಕು ಅಜ್ಜಡ ಪಾನಿ ಕೊಂದರಿ ಯಾರು ಕಟ್ಟಿಂಗ್ ಎಲ್ಲ ಆಗಿದೆ. ಸೊ ನೀರುಳ್ಳಿ, ಟೊಮೆಟೊ, ಟೊಮೆಟೊ ಇಲ್ಲ, ಟೊಮೆಟೊ ಮಿಸ್ ಆಗಿದೆ. ಟೊಮೆಟೊ ಎಲ್ಲಿ ಮಿಸ್ ಆಗಿದೆ ಅಂತ ಹೇಳಿದ್ರೆ, ಕಟ್ ಮಾಡಿರೋ ಟೊಮೆಟೊ ಎಲ್ಲ ಇಲ್ಲಿದೆ. ಎಲ್ಲೇ ಟೊಮೆಟೊ? ನೋಡಿ ಇಲ್ಲಿ 2 ಟೊಮೆಟೊ ಕಟ್ ಮಾಡಿದ್ದೀನಿ. 2 ಟೊಮೆಟೊ ಕೂಡ ಇಲ್ಲೇ ಇದೆ. ಇನ್ನು ಬೇಡ ಬಿಡು, ಪಲ್ಯಕ್ಕೆ ಟೊಮೆಟೊ ಬೇಡ, ಹಾಗೆ ಮಾಡುದು. ನನ್ನ ಮಗಳು ಈ ತರ ಮಾಡಿಟ್ಟಿದ್ದಾಳೆ ಮನೆ. ಅದು ನೋಡಿದ್ರು ಉಂಟಲ್ಲ ಮನೆ, ನನ್ನ ಮಗಳನ್ನ ಈಗ ಕಳಿಸ್ತಾರೆ ಅಷ್ಟೇ. ಫಸ್ಟ್ ಇದನ್ನ ಕ್ಲೀನ್ ಮಾಡಬೇಕು. ನಮ್ಮ ಮಧ್ಯಾಹ್ನದ ಊಟ ಈಗ ರೆಡಿ ಆಗಿದೆ. ಫ್ರೆಂಡ್ಸ್, ಇವತ್ತಿನ ಈ ಪುಟಾಣಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ನನಗೆ ಕೋಲ್ಡ್ ಇರೋದ ಕಾರಣ ವಿಡಿಯೋವನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾನು ನಿಮಗೆ ಇನ್ನು ನೆಕ್ಸ್ಟ್ ವಿಡಿಯೋದೊಟ್ಟಿಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.